ಕಠೋಣ ಕಟ್ಟುನ ಸುತ್ತಲಿನ ಸಾಗವನ ಪುರ್ತುಡು ಆವೊಂದುಪ್ಪುನ ಅನ್ಯಾಯದ ಬಗೆಟ್ ಕಿನ್ನಿಗುಳಿ ಲಾರಿ ದನಿಕ್ಲನ ಸಂಘ ಕಿನ್ನಿಗುಳಿ ಮೂಜಿಕಾಯರೆಡ್ದು ಮುಲ್ಕಿದ ಕರ್ನಾಟಕ ಪಾದಯಾತ್ರೆ ನಡಪಾದ ಪ್ರತಿಭಟನೆ ನಡಪಾಯರು. ಕಿನ್ನಿಗೋಳಿ ಲಾರಿ ದನಿಕ್ಲನ ಸಂಘದ ನಿಲೆಟ್ಟು ಬುಧವಾರ ಕಿನ್ನಿಗೋಳಿದ ಮೂಜಿಕಾಯರೆಡ್ದು ಮುಲ್ಕಿದ ಕರ್ನಾಟಕ ಪಾದಯಾತ್ರೆ ನಡಪಾದ ಪ್ರತಿಭಟನೆ ಮಲ್ತೆರು. ಮರಳು ಮತ್ತು ನಿರ್ಮಾಣ ಸಾಮಗ್ರಿಗಳನ್ನು ಸಾಗಿಸುವ ಲಾರಿಗಳಿಗೆ ಆಯಾ ಸ್ಥಳದಲ್ಲಿ ರಿಯಾಯಿತಿ ದರದಲ್ಲಿ ಕಠೋಣ ಕಟ್ಟನ ಸಾಧನೆಯನ್ನು ಸಾಗವನ ಪುರ್ತುಡು ಆವೊಂದುಪ್ಪನ ನ್ಯಾಯದ ಬಗೆಟ್ಟು ದೀವನ್ನ ಈ ಪ್ರತಿಭಟನೆಡು ಮುಲ್ಕಿ ಗಾಂಧಿ ಮೈದಾನಡು ಸಭೆ ನಡೆತಂಡು. ಕಿನ್ನಿಗೋಳಿ ಲಾರಿ ದನಿಕ್ಲನ ಸಂಘದ ಗುರುಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ ಪಾತಿರ್ದು ಕಠೋಣ ಕಟ್ಟಿಯರ ಬೋಡಾಯಿನ ಸುತ್ತಲೂ ಸರಿಯಾಯಿನ ಪೊರ್ತುಗು ದಿಕ್ಕಂದೆ ಜನಕ್ಲಿಗೆ ಸಮಸ್ಯೆ ಉಂಡಾತಂಡು ಸರ್ಕಾರ ಕಾನೂನು ಸಡ್ಲು ಮಲ್ತದು ಮುಟ್ಟುಕೋಲು ಪಾಡೋನ್ನ ಲಾರಿಲೆಯನ್ನು ಉಡ್ದು ಕೊರುಡು ಲಾರಿಲೆಗೆ ಸರಿಯಾಯಿನ ಪರ್ಮಿಟ್ ಕೊರುಡು ನ್ಯಾಯತಿಕ ಜಿಂಡ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾವಂದು ಪಂಡಿರು. ಮರಳಿನ ಸಮಸ್ಯೆಗೆ ಹೋದ್ರೆ ಬಹುಶಃ ಇದು ನಾವು 1000 ವರ್ಷದ ಹಿಂದಿನಿಂದಲೂ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಇಳಿಕೆ ಆದಾಗ ಆ ರಾಶಿಯಾಗಿ ಬಿದ್ದಂತಹ ಮರಳನ್ನು ತೆಗೆದು ಮಳೆಗಾಲಕ್ಕೂ ಬೇಕಾಗುವಷ್ಟು ನಾವು ಅದನ್ನ ರಾಶಿಯಾಗಿ ಇಟ್ಟುಕೊಂಡು ಬೇಕಾದಾಗ ಸಾರ್ವಜನಿಕರ ಉದ್ದೇಶಕ್ಕಾಗಿಯೋ ಸರ್ಕಾರದ ಕಾಮಗಾರಿಗಳ ಉದ್ದೇಶಕ್ಕಾಗಿಯೋ ಅದನ್ನು ಬಳಸುವಂತಹ ವ್ಯವಸ್ಥೆ ಇತ್ತು. ಪರಿಸರದ ನೆಬವೊಡ್ಡಿ ನಿಜವಾಗಿಯೂ ಪರಿಸರ ನಮಗೆ ಬೇಕೇ ಬೇಕು. ಪರಿಸರವನ್ನು ನಾಶ ಮಾಡಿ ಯಾವ ಉದ್ದಿಮೆಯೂ ಅಲ್ಲ, ಯಾವ ಉದ್ದೇಶವೂ ಅಲ್ಲ, ಯಾವ ಮನೆಯೂ ಅಲ್ಲ, ಯಾವ ಕಟ್ಟಡವೂ ಅಲ್ಲ. ಆದರೆ ಪರಿಸರವನ್ನು ನೆಮವನ್ನು ಇಟ್ಟುಕೊಂಡು ನಾವು ನಡೆಸುವಂತಹ ಉದ್ದಿಮೆಯಲ್ಲಿ ವಿಚಿತ್ರವಾದ ಬೇರೆ ಬೇರೆ ತರದ ಕಾನೂನನ್ನು ಹೊಸದಾಗಿ ತಂದು ಈಗಿನ ಕಾನೂನಿನ ಪ್ರಕಾರ ಯಾವನೇ ಒಬ್ಬ ಲಾರಿಯವ ತನ್ನ ಗಾಡಿಯಲ್ಲಿ ಯಾವುದೇ ಸಾಮಗ್ರಿಯನ್ನು ಸಾಗಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಮುಲ್ಕಿ ಇಸೇಸ ತಹಸೀಲ್ದಾರ್ ಮಾಣಿಕ್ಯ ಮೇರೆಗೆ ಭಿನ್ನೈತನ್ನ ಓಲೆ ಕುರಿಯರು.